ಕೆಆರ್ಎಸ್ ಪಕ್ಷವು ಮುಂಬರುವ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಚುನಾವಣೆಗೆ ಸ್ಪರ್ಧಿಸುವವರು ಸಂದರ್ಶನಕ್ಕೆ ಹಾಜರಾಗಿ ಎಂದು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಜಯಂತ್ ಡಿಸಿ ಕರೆ ನೀಡಿದರು. ಮಧುಗಿರಿ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ, ಲಂಚಗುಳಿತನ ತಾಂಡವಾಡುತ್ತಿದೆ. ಇದರ ವಿರುದ್ಧ ಕೆಆರ್ಎಸ್ ಪಕ್ಷವು ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ತಾಲೂಕಿನಲ್ಲಿ ಪಡಿತರ ವಿತರಣೆಯ ವ್ಯವಸ್ಥೆ ಸರಿಯಾಗಿ ವಿತರಣೆಯಾಗುತ್ತಿಲ್ಲ. ಆದ್ದರಿಂದ ಆಪರೇಷನ್ ವಿಚಾರಿ ಹೆಸರಿನಲ್ಲಿ ಭ್ರಷ್ಟ ಪಡಿತರ ಅಂಗಡಿ ಮತ್ತು ಮಾಲೀಕರ ವಿರುದ್ಧ ಹೋರಾಟ ನಡೆಸಲಾಗುವುದೆಂದು ಮಧುಗಿರಿ ತಾಲೂಕಿನ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡಲು ತಾಲೂಕಿನ ಜನತೆ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು. ಕೆಆರ್ಎಸ್ ಪಕ್ಷದ ಸಂಭಾವ್ಯ ಅಭ್ಯರ್ಥಿ ಜಯಂತ್ ಡಿಸಿ, ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹಾಗೂ ಅಂಜನ್ ಮೂರ್ತಿ, ಮಾಸರಪಡಿ ರಮೇಶ್, ನಾಗರಾಜ್ ಹಾಜರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಅದರ ಜೊತೆಗೆ ಜಿಲ್ಲಾಸ್ಪತ್ರೆ ಆದಮೇಲೆ ಇನ್ನು ಕಂದಾಯ ಇಲಾಖೆ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಎಲ್ಲ ಕಡೆ ಯಾವುದೇ ಭ್ರಷ್ಟಾಚಾರ ಇರೋ ಕಡೆ ಎಲ್ಲ ಕಡೆಯೂ ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಅದಾದಮೇಲೆ ಯಾರಾದರೂ ಒಳ್ಳೆಯ ಅಭ್ಯರ್ಥಿಗಳು ನಿಸ್ವಾರ್ಥದಿಂದ ಕೆಲಸ ಮಾಡೋಂಥ ಇದ್ದರೆ ಯಾರಾದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮನ್ನು ಸಂಪರ್ಕಿಸಿ ಅವತ್ತು ದಯವಿಟ್ಟು ಬಂದು ನಮ್ಮ ಪಕ್ಷಕ್ಕೆ ಸೇರಿ ಚುನಾವಣೆಗೂ ಸಮೇತ ನಿಲ್ಬೋದು. ಅದಕ್ಕೆ ಯಾವುದೇ ಒಂದು ನಿಬಂಧನೆಗಳಿಲ್ಲ. ಕೇವಲ ಒಳ್ಳೆ ಇದಿದ್ರೆ ಸಾಕು, ಅವರಿಗೆ ಪ್ರಾಮಾಣಿಕವಾಗಿದ್ದರೆ ಸಾಕಾಗತ್ತೆ. ಮಿಕ್ಕಿದ್ದು ನಮ್ಮ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಮಾತಾಡ್ತಾರೆ. ಇವಾಗ PHC ಅಂದ್ಕೊಳ್ಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ವೈದ್ಯರುಗಳು ಎಷ್ಟು ಜನ ಇದ್ದಾರೆ, ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಅಲ್ಲಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರಾ, ಸಮಯಕ್ಕೆ ಸರಿಯಾಗಿ ಔಷಧಿಗಳು ನೀಡ್ತಾ ಇದ್ದಾರಾ, ಇಲ್ಲ ಔಷಧಿಗಳೆಲ್ಲ ಕೊಡ್ತಾರಾ, ಇಲ್ಲ ಬೇರೆ ಕಡೆ ಬರ್ಕೊಡ್ತಾ ಇದ್ದಾರಾ, ಸ್ಕ್ಯಾನಿಂಗ್ ಇರ್ಬೋದು, ಪ್ರತಿಯೊಂದು ಎಲ್ಲ ಒಂದು ಚೆಕ್ ಮಾಡಿಕೊಂಡು ಎಲ್ಲ ಒಳ್ಳೆ ಆರೋಗ್ಯ ನೀಡುವ ದಿಕ್ಕಿನಲ್ಲಿ ನಾವು ಇದು ಮಾಡೋಣ ಅಂತ ಅಷ್ಟೇ. ಈಗ ಅದು ಸಾಲ್ವ್ ಮಾಡೋದಕ್ಕೆ ಇವಾಗ ಮುಂದೆ ಸ್ಟಾರ್ಟ್ ಮಾಡಬೇಕು. ತಾಲೂಕು ಆಫೀಸಲ್ಲಿ ಒಂದು ಯಾರೋ ಒಬ್ಬ ಗುಮಾಸ್ತ ಏನೋ ಇದು ಮಾಡ್ಕೊಂಡು ಯಾರು ನಿದ್ರೆಕಿರೋ ಒಂದು ಸ್ವಲ್ಪ ತೊಂದರೆ ಆಗಿದೆ. ಅದು ಲೋಕಾಯುಕ್ತ ತನಕ ಹೋಗಿದೆ, ಬಟ್ ಯಾರು ಸಾಲ್ವ್ ಮಾಡೋಕ್ಕಾಗಿಲ್ಲ ಇನ್ನು. ನಾವು ಇನ್ಮೇಲೆ ಅದನ್ನ ಲೈವ್ ಮಾಡಿ ಇಲ್ಲ ಏನೋ ಒಂದು ಮಾಡಿ ತಾಲೂಕು ಆಫೀಸನ್ನ ಗಮನಕ್ಕೆ ತಂದು, ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದು ಎಲ್ಲ ಇದು ಮಾಡೋಣ ಅಂತ, ಸಾಲ್ವ್ ಮಾಡಬೇಕು ಅಂತ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಧುಗಿರಿ ತಾಲೂಕಿನ ಅಧ್ಯಕ್ಷರು ಮಾತಾಡ್ತಿರೋದು. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳಾಗಿರ್ಬೋದು, ಎಲ್ಲ ಸರ್ಕಾರಿ ಆಫೀಸ್ಗಳಾಗಿರ್ಬೋದು, ಎಲ್ಲದರಲ್ಲೂ ಸ್ವಲ್ಪ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತಿನ ಜನ ಬೆಳಗ್ಗೆ ಇದ್ದರೆ ಪ್ರಾಬ್ಲಮ್ಸು ಫೇಸ್ ಮಾಡೋ ಪರಿಸ್ಥಿತಿ ಬಂದೈತೆ. ಅದಕ್ಕೋಸ್ಕರ ಈ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಅಭಿಯಾನ ಮಾಡ್ತೀವಿ, ಎಲ್ಲ ಕಡೆನೂ ಅಭಿಯಾನ ಮಾಡ್ತೀವಿ. ಅದನ್ನು ನೆಕ್ಸ್ಟು ಜನ್ರೇಷನ್ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕಲ್ಲಿ ನಾವೆಲ್ಲ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾವು ಅಭಿಯಾನ ಮಾಡ್ತೀವಿ. ಇದಕ್ಕೋಸ್ಕರ ನಮ್ಮ KRS ಪಾರ್ಟಿ ಸೈನಿಕರೆಲ್ಲರೂ ಶ್ರಮಿಸ್ತಾರೆ. ಅದಕ್ಕೋಸ್ಕರನೇ ನಾವು ಎಲ್ಲ ಸದಾಕಾಲ ನಮ್ಮ ಮಧುಗಿರಿ ತಾಲೂಕಲ್ಲಿ ಏನೇನು ನಡೆದ್ರೂ ನಾವು ಜೊತೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಜನ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮಗೋಸ್ಕರ. ನೆಕ್ಸ್ಟ್ ಎಲೆಕ್ಷನ್ಗೆ ZP TP ಹಾಗೂ MLA ಎಲೆಕ್ಷನ್ಗಳಿಗೆ ಇಲ್ಲಿ ಎಲ್ಲ ನಮ್ಮ KRS ಪಾರ್ಟಿ ಸನ್ನದ್ಧವಾಗಿರ್ತೈತೆ. ಅದಕ್ಕೋಸ್ಕರನೇ ನಾವು KRS ಪಾರ್ಟಿಯಿಂದ ನಾವು ಪ್ರತಿಯೊಬ್ಬರೂ ವರ್ಕ್ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಮಧುಗಿರಿ ಜನತೆ ನಮಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು. ಅದಕ್ಕೆ ನಮಗೆ ಮಧುಗಿರಿ ಜನತೆಗೆಲ್ಲರಿಗೂ ನಮಸ್ಕಾರಗಳು. ಇದರಿಂದ KRS ಪಾರ್ಟಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ಪ್ರಣಯ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೇನೆ. ನೀವು ಸಹ ಬರ್ತೀರಲ್ವಾ? ಈ ಕಾರ್ಯಕ್ರಮದ ನೇರ ಪ್ರಸಾರ ನಮ್ಮ ತುಮಕೂರು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತಿದೆ. ಎಲ್ಲರೂ ವೀಕ್ಷಿಸಿ. ಥ್ಯಾಂಕ್ ಯು.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿ